ಖಾಸಗಿ ಬಸ್ನಲ್ಲಿ ಯುವತಿಗೆ ಸಹ ಪ್ರಯಾಣಿಕನೊಬ್ಬ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯ ಪತ್ತೆಗೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ಅಂತ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಮಾತನಾಡಿದ ಅವರು, ಘಟನೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಯುವತಿಯು ಪೋಸ್ಟ್ ಹಂಚಿಕೊಂಡಿರುವುದು ಗಮನಕ್ಕೆ ಬಂದಿದೆ. ಆ ಬಳಿಕ ಅವರನ್ನು ಸಂಪರ್ಕ ಮಾಡಲಾಗಿದೆ. ಯುವತಿಯ ಉಳ್ಳಾಲ ಠಾಣೆಗೆ ತೆರಳಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ ಕೇಸ್ ಯುವತಿ ದೂರು ನೀಡದೇ ಇದ್ದಲ್ಲಿ ಸ್ವಯಂ ಪ್ರೇರಿತವಾಗಿ ಪೊಲೀಸರೇ ಪ್ರಕರಣವನ್ನು ದಾಖಲಿಸ್ತಾ ಇದ್ರು ಅಂತ ಹೇಳಿದ್ರು. ಶೀಘ್ರದಲ್ಲೇ ಬಸ್ ಚಾಲಕ ಮಾಲಕರ ಸಂಘದ ಸಭೆಯನ್ನು ಕರೆಯಲಾಗುವುದು. ಹಿರಿಯ ನಾಗರಿಕರು, ಮಹಿಳೆಯರು ಮಕ್ಕಳ ಸುರಕ್ಷತೆಗೆ ಆದ್ಯತೆ ನೀಡುವಂತೆ ಸೂಚನೆ ಕೊಡಲಾಗುತ್ತೆ. ಈ ಬಗ್ಗೆ ಕ್ರಮ ಕೈಗೊಳ್ಳಲು ಡಿಸಿಪಿಗೆ ಸೂಚಿಸಲಾಗಿದೆ ಅಂತ ಹೇಳಿದರು. ಇನ್ನು ಇಂತಹ ಘಟನೆ ಯಾವುದೇ ಭಾಗದಲ್ಲಿ ನಡೆದರೂ ಕೂಡ 112 ನಂಬರ್ಗೆ ಮಾಹಿತಿ ನೀಡುವಂತೆ ಪೊಲೀಸ್ ಆಯುಕ್ತರು ಮನವಿ ಮಾಡಿಕೊಂಡ್ರು. ಪ್ರೈವೇಟ್ ಬಸ್ನಲ್ಲಿ ಒಬ್ಬ ವ್ಯಕ್ತಿ ಅನುಚಿತವಾಗಿ ನಡ್ಕೊಂಡಂತ ಸಾಮಾಜಿಕ ಜಾಲತಾಣಗಳಲ್ಲಿ ಒಬ್ಬ ಮಹಿಳೆ ಬರ್ಕೊಂಡಿದ್ದನ್ನು ನಮಗೆಲ್ಲ ಗಮನಿಸಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ಆ ಮಹಿಳೆಯನ್ನು ನಾವು ಸಂಪರ್ಕ ಮಾಡಿ ಈಗಾಗಲೇ ನಾವು ಒಂದು ಸೋಮೋಟೋ ಕಂಪ್ಲೇಂಟ್ ತಗೋಬೇಕು ಅಂತಿದ್ವಿ. ನಂತರ ಆ ಮಹಿಳೆ ನಾನೇ ಕೊಡ್ತೀನಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಇವತ್ತು ಪ್ರಕರಣ ದಾಖಲು ಮಾಡ್ಕೊತಾ ಇದ್ವಿ. ಮತ್ತು ಆರೋಪಿ ಪತ್ತೆಗೆ ಈಗಾಗಲೇ ತಂಡ ರಚಿಸಿಬಿಟ್ಟು ನಾವು ಆಗಲೇ ಕಾರ್ಯೋನ್ಮುಖರಾಗಿದ್ವಿ. ಆದಷ್ಟು ಬೇಗ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈಗ ನಾನು ಡಿಸಿಪಿ ಒಂದು ಯೋಜನೆ ಕೊಟ್ಟಿದ್ದೀನಿ. ಮಂಗಳೂರಲ್ಲಿ ಸಾಕಷ್ಟು ಪ್ರೈವೇಟ್ ಬಸ್ಗಳು ಓಡಾಡ್ತಾ ಇದ್ದಾರೆ. ಸೊ ಆ ಸಂಘ ಏನಿದೆ, ಸಂಘ ಮತ್ತು ಇಂಡಿವಿಜುವಲ್ ಓನರ್ಸ್ ಏನಿದೆ ಅವನ್ನೆಲ್ಲ ಕರೆಸ್ಬಿಟ್ಟು ಏನು ಮಹಿಳೆ ಮತ್ತು ವಿದ್ಯಾರ್ಥಿನಿಯರು, ಮಕ್ಕಳು, ಹಿರಿಯ ನಾಗರಿಕರು ಅವರ ಸುರಕ್ಷತೆಗೆ, ಇನ್ಫ್ಯಾಕ್ಟ್ ಪ್ರತಿಯೊಬ್ಬ ಸಾರ್ವಜನಿಕರು ಯಾರು ಬಸ್ಗಳಲ್ಲಿ ಓಡಾಡ್ತಾರೆ ಅವರೆಲ್ಲರಿಗೂ ಸುರಕ್ಷೆ ಅಷ್ಟೇ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೂಚನೆಗಳನ್ನು ಕೊಟ್ಟಿದೆ. ಅದೆಷ್ಟು ಮಟ್ಟಿಗೆ ಅದನ್ನು ಜಾರಿ ಮಾಡ್ಕೊಂಡಿದ್ದಾರೆ, ಅದು ಯಾವ ರೀತಿ ಮುಂದುವರೆದು ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇಲಾಖೆಯಿಂದ ಏನು ಸೂಚನೆ ಕೊಡಬೇಕು ಮತ್ತು ಬೇರೆ ಇಲಾಖೆ ಜೊತೆ ಸಂಪರ್ಕ ಸಾಧಿಸಿಬಿಟ್ಟು ಒಂದು ಸುರಕ್ಷಿತ ಪ್ಯಾಸೆಂಜರ್ಸ್ ಓಡಾಟಕ್ಕೆ ಏನು ಫೆಸಿಲಿಟೇಟ್ ಮಾಡಬೇಕು ಆ ನಿಟ್ಟಿನಲ್ಲಿ